ಆಯುರ್ವೇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗಬೇಕು. ಇಎಸ್ಐ ವ್ಯಾಪ್ತಿಗೂ ಆಯುರ್ವೇದವನ್ನು ತರಬೇಕು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಆಯುರ್ವೇದ 2ನೇ ದರ್ಜೆಯ ಚಿಕಿತ್ಸಾ ಪದ್ಧತಿಯಲ್ಲ, ಹೀಗಾಗಿ ಆಯುರ್ವೇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗಬೇಕು ಎಂದರು. ಅಂತಾರಾಷ್ಟ್ರೀಯ ಮಾನ್ಯತೆಗಾಗಿ ಸಂಶೋಧನೆಗಳು ನಡೆಯುತ್ತವೆ. ಆಯುರ್ವೇದದ ಬಗೆಗೆ ನಕಾರಾತ್ಮಕ ಅಭಿಪ್ರಾಯ ಬೇಡ. ಆಯುರ್ವೇದ ಪದ್ಧತಿಯ ಬಗ್ಗೆ ಜನಕ್ಕೆ ಹಿಂಜರಿಕೆ ಇರಬಾರದು ಎಂದರು. ಇನ್ನು ರಾಜ್ಯದಲ್ಲಿ ದೇವಸ್ಥಾನಗಳ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಇರುವ ಧಾರ್ಮಿಕ ಕೇಂದ್ರಗಳನ್ನು ಸಕ್ರಮ ಮಾಡಿ ಕಾನೂನುಬದ್ಧವಾಗಿ ದೇವಸ್ಥಾನಗಳಿಗೆ ಅವಕಾಶವಿದೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ಕಾನೂನುಬದ್ಧವಾಗಿ ದೇವಸ್ಥಾನ ರಚನೆ ಮಾಡಬೇಕು. ಸರ್ಕಾರ ದೇವಸ್ಥಾನಗಳನ್ನು ಸಕ್ರಮ ಮಾಡಬೇಕು. ಸಕ್ರಮ ಮಾಡಿದರೆ ಭಕ್ತರ ನಂಬಿಕೆಗಳಿಗೆ ಧಕ್ಕೆ ಆಗುವುದಿಲ್ಲ ಎಂದರು. ಆಯುರ್ವೇದಿಕ್ ಔಷಧಿಯನ್ನ ಪಡೆದುಕೊಂಡು ಗುಣಮುಖರಾದವರು ಇದ್ದಾರೆ. ಆದರೆ ಸರ್ಕಾರ ಅದನ್ನ ಮಾನ್ಯತೆ ಮಾಡಿದ್ರೆ ಇತರರಿಗೆ ಧೈರ್ಯ ಬರುತ್ತದೆ. ಆದರೆ ವಾಸಿಯಾದ್ರೂ ರೆಕಮೆಂಡ್ ಮಾಡಲು ಯಾರು ಬರ್ತಾ ಇಲ್ಲ. ಯಾರಾದ್ರೂ ಮುಂದೆ ಬಂದ್ರೆ ಸರ್ಕಾರ ಒಪ್ಪಿದ್ರೆ ಮಾನ್ಯತೆ ಸಿಗಬಹುದು ಎಂದು ಅಭಿಪ್ರಾಯಪಟ್ಟರು. ಅಂದ್ರೆ ಈಗ ರೋಗಿಗಳಿಗೆ ಆಯ್ಕೆ ಇದೆ, ಅವರಿಗೆ ಈ ಪದ್ಧತಿಯಲ್ಲಿ ನಮಗೆ ಖಂಡಿತವಾಗಿಯೂ ಚಿಕಿತ್ಸೆ ಇದೆ ಅಂತ ಬಂದರೆ ಅವರೇ ಬರಬಹುದು. ಇದಕ್ಕೆ ನಾವು ಸರ್ಕಾರದ ಪ್ರಯತ್ನ ಏನು ಬೇಕಾಗಿದೆ, ಸರ್ಕಾರದ ಪ್ರೋತ್ಸಾಹ ಬೇಕು ಮತ್ತು ನಮ್ಮ ವೈದ್ಯಕೀಯ ಕಾಲೇಜುಗಳಿಗೆ ಅವರು ಪ್ರೋತ್ಸಾಹ ಕೊಡಬೇಕು. ಇದು ಬಿಟ್ಟರೆ ನಮ್ಮ ರೋಗಿಗಳೇ ಆಯ್ಕೆ ಮಾಡಬೇಕು, ನಮಗೆ ಈ ಪದ್ಧತಿಯಿಂದ ಪ್ರಯೋಜನ ಇದೆ ಅಂತ ಕಂಡು ಅವ್ರು ಬರಬೇಕು. ಅದಕ್ಕೆ ನಾವು ಇಷ್ಟೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದೇನೆಂದರೆ, ಇದು 2nd ಗ್ರೇಡ್ ಅಲ್ಲ, 2ನೇ ದರ್ಜೆಯ ಚಿಕಿತ್ಸಾ ಪದ್ಧತಿ ಅಲ್ಲ ಅಂಥೇಳಿ ಇಷ್ಟು ಒಳ್ಳೆಯ ಕಟ್ಟಡವನ್ನು ಕಟ್ಟಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಇದು ಸರ್ವ ಸಮಾಜದವರು ಕೂಡ ಬಡವರಿಂದ ಹಿಡಿದು ಶ್ರೀಮಂತರು ಎಲ್ಲರಿಗೂ ಕೂಡ ಬರಬೇಕು ಅಂತೇಳಿ ಈ ವ್ಯವಸ್ಥೆ ಮಾಡಿದ್ದೇವೆ. ಆರೋಗ್ಯಧಾಮ ಏನೀಗ ಇವತ್ತು ರತ್ನಶ್ರೀ ಆಗಿದೆ, ಇದರಿಂದ ಎಲ್ಲರಿಗೂ ಒಂದು ಆತ್ಮವಿಶ್ವಾಸ. ಇದು ಕಳಪೆ ಆಶ್ರಯದಲ್ಲಿ ಹೋಗಿ ಜನರಲ್ ವಾರ್ಡಲ್ಲಿ ಮಲಗಿ ಎಲ್ಲೋ ಜಿಡ್ಡು ಎಣ್ಣೆ ಹಿಡಿದಂಥ ವಾಸನೆಯ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ಪರಿಶುದ್ಧವಾದ ಅತ್ಯಂತ ವ್ಯವಸ್ಥಿತವಾದ ಆಸ್ಪತ್ರೆಗೆ ಹೋಗ್ಬೋದು ಅಂತೇಳಿ ಇದು ದೊಡ್ಡ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದೇ ಈಗ ನಮ್ಮ ಕೆಲವರು ಆಯುರ್ವೇದ ಔಷಧಿಯನ್ನೇ ತೆಗೆದುಕೊಂಡು ವಾಸಿಯಾದವರು ಇದ್ದಾರೆ. ಆದರೆ ಅದನ್ನು ಸರ್ಕಾರ ಮಾನ್ಯತೆ ಮಾಡಿದರೆ ಇತರರಿಗೂ ಸ್ವಲ್ಪ ಧೈರ್ಯ ಆಗುತ್ತೆ. ಇಲ್ಲದಿದ್ದರೆ ಈಗ ಯಾರೋ ವಾಸಿಯಾದವರು ಹೇಳ್ಬೋದು ನಮಗೆ ಆಗಿದೆ ಅಂತ, ಆದರೆ ನಮಗೆ ರೆಕಮೆಂಡ್ ಮಾಡಲಿಕ್ಕೆ ಅದಕ್ಕೆ ವಿಶ್ವಾಸ ಬರೋದಿಲ್ಲ. ಸ್ವಲ್ಪ ಅದಕ್ಕೆ ನಮಗೆ ಹಿಂಜರಿಕೆ ಇದೆ. ಯಾಕೆಂದರೆ ನಾಳೆ ಅವ್ರಿಗೆ ಏನಾದರೂ ತೀವ್ರವಾಗಿ ಅವರು ಮತ್ತೆ ಆ ಪದ್ಧತಿಗೆ ಹೋಗಿ ನಮಗೆ ಆಯಿತು ಅಂತಾದರೆ ನಕಾರಾತ್ಮಕವಾದ ನಂಬಿಕೆಗಳೇ ಬೆಳೀತದಲ್ಲ, ಸಕಾರಾತ್ಮಕವಾಗಿ ಬೆಳೆಯೋದಿಲ್ಲ. ಸರ್ಕಾರ ಒಪ್ಪಿದರೆ ಸರಿಯಾಗ್ತದೆ.